ಆಟಿಟೊಂಚಿ ದಿನ ತುಳು ಭಾಷೆಯಲ್ಲಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ. ಬಹುನಿರೀಕ್ಷಿತ ಸಿನಿಮಾದ ಟೀಸರ್ ಬಿಡುಗಡೆ ಅದ್ಧೂರಿಯಾಗಿ ನಡೆಯಿತು. ವಿ4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿನಿಮಾದ ಟೀಸರ್ ಬಿಡುಗಡೆಗೊಂಡಿತು. ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರು ಟೀಸರ್ ಅನ್ನು ಬಿಡುಗಡೆ ಮಾಡಿದ್ರು. ವಿಭಿನ್ನ ಪೋಸ್ಟರ್ ಹೀಗೆ ಅನೇಕ ಬಗೆಯ ವಿಶೇಷತೆಗಳಿಂದ ಸದ್ದು ಮಾಡುತ್ತಿರುವ ತುಳು ಸಿನಿಮಾ ಆಟಿಟೊಂಚಿ ದಿನ. ಈಗಾಗಲೇ ಸಂಚಲನ ಮೂಡಿಸಿರುವ ಆಟಿಟೊಂಚಿ ದಿನ ಚಿತ್ರದಲ್ಲಿ ತುಳುನಾಡಿನ ಪ್ರಸಿದ್ಧ ಕಲಾವಿದರು ನಟಿಸಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇದರಲ್ಲಿ ಮತ್ತೊಂದು ವಿಶೇಷ ಎಂದರೆ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರು ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಲ್ಲ ಚಿತ್ರಗಳಲ್ಲೂ ವಿಭಿನ್ನ ಕಾಮಿಡಿ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದ ಅರವಿಂದ್ ಬೋಳಾರ್ ಅವರು ಈ ಚಿತ್ರದಲ್ಲಿ ಖಡಕ್ ವಿಲನ್ ರೋಲ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಆಟಿಟೊಂಚಿ ದಿನ ಚಿತ್ರದ ಅರವಿಂದ್ ಬೋಳಾರ್ ಅವರ ಇಂಟ್ರೋ ಟೀಸರ್ ಇಂದು ಸಂಜೆ 6 ಗಂಟೆಗೆ ವಿ4 ನ್ಯೂಸ್ನ ಯೂಟ್ಯೂಬ್ ಪೇಜ್ನಲ್ಲಿ ಬಿಡುಗಡೆಗೊಂಡಿತು. ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರೇ ಟೀಸರ್ ಅನ್ನ ಬಿಡುಗಡೆಗೊಳಿಸಿದ್ರು. ನಮಸ್ಕಾರ. ಭವಿಷ್ಯ ಆರ್ಕೆ ಕ್ರಿಯೇಷನ್ ದ ಆಟಿಟೊಂಚಿ ದಿನ ಲೆತ್ತ ಟೀಸರ್ ಇದ್ದ ರಿಲೀಸ್ ಬಂತೊಂದುಲ್ಲೆ ಮಾತೆರ್ಲ ಈ ಟೀಸರ್ ವಿ4 ದ ಯೂಟ್ಯೂಬ್ ಚಾನೆಲ್ ಮಾತೆರ್ಲ ವೀಕ್ಷಣೆ ಮನ್ಪಲೆ. ಓಕೆ ಸ್ವಾಮಿ ಹೊರಗಜ್ಜ ಆನಿ ರಾತ್ರೆ ಒಂಜಿ ಘಟನೆ ನಡತಂಡು. ಆ ಎಲ್ಲ ಪುಟ್ಟಿಯೇ ಆ ಜಾಗೆಲ್ಲ ಪುಟ್ಟುಂಡು. ತಿರ್ಗಿಯೇ ಕಡೆ ಕೊಂಜಿ ದಿನ ಇಡೀ ಕುಡ್ಲನೆ ತಿರ್ಗಾಯೆ ಇತ್ತೆ ಐನ್ನೆ ಪಿಲಿ ಫೀಲ್ಡ್ ಎಂಟ್ರಿ ಕೊರೊಂದುಂಡು. ಪಾಪ ಈ ಜನ ಯಾನ ಊರುಡು ಎತ್ತು ಮರಡು ಅಂತ ಗೊತ್ತುಂಡ ಏತೋ ಜಲುಪ್ಪಡು ನಿಖಿಲ್ ಎಂಕು ಲೆಕ್ಕ ಕತ್ತುಮೆ ನೋ ನೆವರ್ ನಥಿಂಗ್. ಆಟಿಟೊಂಚಿ ದಿನ ಟೈಟಲ್ ವಿಭಿನ್ನವಾಗಿದ್ದು ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಚಿತ್ರವು ಡಿಸೆಂಬರ್ 6ರಂದು ತೆರೆ ಕಾಣಲಿದೆ. ಭವಿಷ್ಯ ಆರ್ಕೆ ಕ್ರಿಯೇಷನ್ಸ್ ಲಾಂಛನದಲ್ಲಿ ತಯಾರಾದ ಆಟಿಟೊಂಚಿ ದಿನ ತುಳು ಸಿನಿಮಾ ಮುಂದಿನ ತಿಂಗಳು ತೆರೆ ಮೇಲೆ ಬರಲು ಸಿದ್ಧತೆ ಮಾಡಿಕೊಂಡಿದೆ. ರಾಧಾಕೃಷ್ಣ ನಾಗರಾಜ್ ಮತ್ತು ಚೈತ್ರ ರಾಧಾಕೃಷ್ಣ ಚಿತ್ರ ನಿರ್ಮಿಸಿದ್ದು, ಆಕಾಶ್ ಹಸನ್ ಸಹ ನಿರ್ದೇಶನ ಹಾಗೂ ಕಾರ್ಯಕಾರಿ ನಿರ್ಮಾಪಕರು. ಈ ಸಿನಿಮಾವನ್ನ ಆರಂಭದಲ್ಲಿ ಹ್ಯಾರಿಸ್ ಕೊಣಾಜಿಕಲ್ ನಿರ್ದೇಶಿಸಿದ್ರು. ಆದರೆ ಅವರು ಅಪಘಾತದಲ್ಲಿ ಮೃತಪಟ್ಟ ಕಾರಣ ಪ್ರಸ್ತುತ ಎಎಸ್ ವೈಭವ್ ಪ್ರಶಾಂತ್ ಅವರು ನಿರ್ದೇಶನದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಪೋಸ್ಟಲ್ ವುಡ್ನಲ್ಲಿ ಬಹು ನಿರೀಕ್ಷೆ ಮೂಡಿಸಿರುವ ಬೆರಳಿಕೆ ಸಿನಿಮಾಗಳ ಪೈಕಿ ಆಟಿಟೊಂಚಿ ದಿನ ಕೂಡ ಒಂದಾಗಿರುವುದು ಸಿನಿಮಾದ ಬಗ್ಗೆ ಈಗಾಗಲೇ ಕುತೂಹಲ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.